ಬಿಸಿ ರೋಡಿನ ಆಡಳಿತ ಸೌಧದ ಆವರಣದಲ್ಲಿ ಅನಧಿಕೃತವಾಗಿ ಖಾಸಗಿ ವಾಹನಗಳನ್ನು ನಿಲುಗಡೆ ಮಾಡುತ್ತಿರುವುದರಿಂದ ತಹಶೀಲ್ದಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ತೀವ್ರವಾದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅನಧಿಕೃತ ವಾಹನ ನಿಲುಗಡೆಗೆ ಕಡಿವಾಣವನ್ನು ಹಾಕಲು ನಾಳೆಯಿಂದಲೇ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ತಹಶೀಲ್ದಾರ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆಡಳಿತ ಸೌಧಕ್ಕೆ ಪ್ರತಿನಿತ್ಯ ವಿವಿಧ ಸರ್ಕಾರಿ ಕಚೇರಿಗಳಿಗೆ ನೂರಾರು ಸಾರ್ವಜನಿಕರು ಭೇಟಿ ನೀಡುತ್ತಾರೆ. ಆದರೆ ಆವರಣದ ಒಳಗೆ ಖಾಸಗಿ ವಾಹನಗಳನ್ನು ಮನಬಂದಂತೆ ನಿಲ್ಲಿಸಲಾಗ್ತಾ ಇರೋದ್ರಿಂದ ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗ್ತಾ ಇದ್ದು ತುರ್ತು ಕೆಲಸಗಳಿಗಾಗಿ ಬರುವ ಸಾರ್ವಜನಿಕರು ಹಾಗೂ ಅಧಿಕಾರಿಗಳಿಗೆ ಓಡಾಟವನ್ನು ನಡೆಸಲು ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ ಎಂದು ಅವರು ತಿಳಿಸಿದ್ದಾರೆ. ಕೆಲವರು ತಮ್ಮ ವಾಹನಗಳನ್ನು ಆಡಳಿತ ಸೌಧದ ಆವರಣದಲ್ಲಿ ನಿಲ್ಲಿಸಿ ಅಲ್ಲಿಂದ ಮಂಗಳೂರು ಸೇರಿದಂತೆ ಇತರ ಪ್ರದೇಶಗಳಿಗೆ ತೆರಳುತ್ತಿರುವ ಬಗ್ಗೆ ದೂರುಗಳು ಬಂದಿವೆ. ಇದರಿಂದ ದಿನವಿಡೀ ವಾಹನಗಳು ಆವರಣದಲ್ಲಿ ನಿಂತುಕೊಂಡಿದ್ದು ಕಚೇರಿಗೆ ಬರುವ ಸಾರ್ವಜನಿಕರಿಗೆ ವಾಹನ ನಿಲುಗಡೆಗೆ ಸ್ಥಳಾವಕಾಶ ಸಿಗುತ್ತಿಲ್ಲ ಎಂದು ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸರ್ಕಾರಿ ಕಚೇರಿಗಳಿಗೆ ಬರುವ ಸಾರ್ವಜನಿಕರು ತಮ್ಮ ವಾಹನಗಳನ್ನು ಆಡಳಿತ ಸೌಧದಲ್ಲಿ ನಿಗದಿಪಡಿಸಿರುವ ವಾಹನ ನಿಲುಗಡೆ ಸ್ಥಳಗಳಲ್ಲಿ ನಿಲ್ಲಿಸಬೇಕು. ನೋ ಪಾರ್ಕಿಂಗ್ ಫಲಕ ಅಳವಡಿಸಿರುವ ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೂ ವಾಹನವನ್ನು ನಿಲ್ಲಿಸಬಾರದು. ಒಂದು ವೇಳೆ ನೋ ಪಾರ್ಕಿಂಗ್ ಪ್ರದೇಶಗಳಲ್ಲಿ ವಾಹನ ನಿಲ್ಲಿಸಿದ್ದರೆ ಅವರ ವಿರುದ್ಧ ಪೊಲೀಸ್ ಇಲಾಖೆಯ ಮೂಲಕ ಸೂಕ್ತವಾದ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ಸೂಚನೆಯನ್ನು ನೀಡಲಾಗಿದೆ. ಅಗತ್ಯ ಬಿದ್ದಲ್ಲಿ ವಾಹನಗಳನ್ನು ತೆರವುಗೊಳಿಸುವುದು ಹಾಗೂ ದಂಡ ವಿಧಿಸುವ ಕ್ರಮವೂ ಕೂಡ ಕೈಗೊಳ್ಳಲಾಗುವುದು ಅಂತ ತಹಶೀಲ್ದಾರ್ ಅವರು ತಿಳಿಸಿದ್ದಾರೆ. ನಮ್ಮ ತಾಲೂಕು ಆಫೀಸು ಆವರಣದಲ್ಲಿ ಬೇಕಾಬಿಟ್ಟಿಯಾಗಿ ಪಾರ್ಕಿಂಗ್ ಅನ್ನ ಮಾಡ್ತಾ ಇದ್ದಾರೆ ಕೆಲವರು. ಇಲ್ಲಿಂದ ಮಂಗಳೂರಿಗೆ ಹೋಗುವಂತ ಬೆಳಗ್ಗೆ 7 ಗಂಟೆಗೆ ಹೋಗೋ 6 ಗಂಟೆ ಹೋಗುವಂತರು ತಂದು ನಿಲ್ಲಿಸ್ಬಿಟ್ಟು ಹೊರಟೋಗ್ತಾರೆ. ಮತ್ತೆ ಸಂಜೆ 7 ಗಂಟೆ 8 ಗಂಟೆ ಮೇಲೆ ಬಂದು ತಗೊಂಡೋಗುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಾನು ಹೇಳೋದು ಏನಂತ ಹೇಳಿದ್ರೆ, ಇಲ್ಲಿ ಲೋಕಲ್ ಅಲ್ಲಿ ಪಾಪ ಬಂದು ದಿನನಿತ್ಯ ಏನ್ ಸಾರ್ವಜನಿಕರು ಬರ್ತಾರೋ ಅವ್ರಿಗೆ ಪಾರ್ಕಿಂಗ್ ಮಾಡಕ್ಕೆ ಜಾಗಗಳನ್ನ ಆಗ್ಬಿಟ್ಟಿದೆ. ಮತ್ತೆ ನಮ್ಮ ಅಫಿಷಿಯಲ್ಸ್ಗೆ ಅಂದ್ರೆ ತಾಲೂಕು ಆಫೀಸಲ್ಲಿ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡುವಂತ ನೌಕರರಿಗೂ ಸಹ ಪಾರ್ಕಿಂಗ್ ಮಾಡೋದಕ್ಕೆ ಸ್ಥಳಾವಕಾಶ ಇಲ್ಲ. ಆ ತರ ತಂದು ಬೇಕಾಬಿಟ್ಟಿಯಾಗಿ ನಿಲ್ಸಿ ಹೋಗ್ತಾರೆ. ಮತ್ತೆ ನಮ್ಮ ಬೇರೆ ಅಧಿಕಾರಿಗಳು ಬರ್ತಿರ್ತಾರೆ, ನಾವು ಬರ್ತಿರ್ತೀವಿ. ಆ ಜೀಪ್ ಬಂದಾಗ ಅಲ್ಲಿ ಸ್ಥಳನೇ ಇರೋದಿಲ್ಲ. ಆ ತರ ಬೇಕಾಬಿಟ್ಟಿಯಾಗಿ ಮಧ್ಯ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ನಾವು ಕಾರ್ ಪಾರ್ಕಿಂಗ್ ಎಲ್ಲಿ ನಿಲ್ಲಿಸ್ಬೇಕು ಮತ್ತೆ ಬೈಕ್ಗಳನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಬೋರ್ಡ್ಗಳನ್ನ ಹಾಕಿರ್ತೀವಿ. ಆ ಬೋರ್ಡ್ ಎಲ್ಲಿ ಹಾಕಿದೀವಿ ಅಲ್ಲಿ ಮಾತ್ರ ನಿಲ್ಲಿಸ್ತೀವಿ. ನೋ ಪಾರ್ಕಿಂಗ್ ಅಂತ ಎಲ್ಲಿ ಬೋರ್ಡ್ ಹಾಕಿರ್ತೀವಿ ಅಲ್ಲಿ ನಿಲ್ಲಿಸೋದು ಬೇಡ. ಈ ತರ ಬೇಕಾಬಿಟ್ಟಿಯಾಗಿ ನಿಲ್ಸೋದ್ರೆ ತುಂಬಾ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಹಂಗೇನಾದ್ರು ಬೇಕಾಬಿಟ್ಟಿಯಾಗಿ ನಿಲ್ಸಿ ಸುಮ್ನೆ ಹೋದ್ರೆ ಪೊಲೀಸ್ನವರಿಗೆ ಖಂಡಿತ ನಾನು ಮಾಹಿತಿಯನ್ನ ತಿಳಿಸ್ತೇನೆ. ಅವರು ಕಾನೂನು ಕ್ರಮವನ್ನು ತಗೊಳ್ತಾರೆ. ನಿಮ್ಮ ಗಾಡಿ ಮೇಲೆ ಫೈನ್ ಹಾಕ್ಬೋದು ಅಥವಾ ಗಾಡಿಯನ್ನ ಸೀಸ್ ಮಾಡ್ಬೋದು. ಈ ತರ ಕ್ರಮಕ್ಕೆ ತಾವು ಆಸ್ಪದ ಕೊಡಕ್ ಹೋಗ್ಬೇಡಿ. ದಯವಿಟ್ಟು ನೀವು ಇಲ್ಲಿ ಪಾರ್ಕಿಂಗ್ ಮಾಡೋದು ಬೇಡ.